ಒಬ್ಬರಿಬ್ಬರು ಮಾತಾಡೋದಕ್ಕೆ ಯಾಕೆ ಮಹತ್ವ? ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾ ಕೂತು ನಾವು ಇಲ್ಲಿ ಉತ್ತರ ಕೊಡ್ಕೊಂಡು ಹೋದ್ರೆ ನಮಗೆ ಬೇರೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟಾ? ಒಂದು ಇಬ್ಬರು ಅದರ ಬಗ್ಗೆ ಏನಾದರೂ ಹೊರಗಿನವರು, ಅದು ಕೂಡ ಮದನ್ ನಗರದವರಲ್ಲ, ಹೊರಗಿಂದ ಬಂದಲ್ಲಿ ಮನೆ ಮಾಡಿದವರು, ಕೆಲವೊಂದು ಸಂಘಟನೆಗೆ ಸಂಬಂಧಪಟ್ಟವರು, ಅವರು ಹೇಳಿದ ತಕ್ಷಣ ಯಾರು ಕೂಡ ಮಹತ್ವ ಕೊಡಲಿಕ್ಕೆ ತಯಾರಿಲ್ಲ. ಇದಕ್ಕೆ ಅದು ಎಲ್ಲ ಊರವರಿದ್ದಾರೆ, ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ಒಗ್ಗಟ್ಟಿನಿಂದಿದ್ದಾರೆ. ಅದರಲ್ಲಿ ಯಾವುದೇ ಕೂಡ ಚರ್ಚೆ ಇಲ್ಲ. ಅದಕ್ಕೆ ಅವರ ಒಬ್ಬರಿಬ್ಬರ ಮಾತಿಗೆ ಇಂಪಾರ್ಟೆನ್ಸ್ ಕೊಡಬೇಕಂತ ಕೂಡ ಇಲ್ಲ. ಅದರ ಬಗ್ಗೆ ಚರ್ಚೆನೇ ಅಗತ್ಯ ಇಲ್ಲ. ಅದು ಆಗುವಾಗ ಆಗ್ತದೆ, ಆಗ ನೀವೆಲ್ಲ ಬರಬೇಕು. ನೀವೆಲ್ಲ ಅದರ ಬಗ್ಗೆ ಹೇಳಲಿಕ್ಕೆ ಬಯಸ್ತದೆ. ಅದರ ಬಗ್ಗೆ ಚರ್ಚೆ ವಿಷಯ ಅದೆಲ್ಲ ಲೋಕಲ್ಸ್ ಎಲ್ಲ ಚರ್ಚೆ ಮಾಡಿದ್ದಾರೆ. ಅದು ನಮ್ಗೆ ಯಾಕೆ ಈಗ ಇದರಲ್ಲಿ ಎಲ್ಲ ಕೂಡ ಇದು ಚರ್ಚೆ ಆಗುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಎಲ್ಲ ಆಗುವಾಗ ಇದು ಚರ್ಚೆ ನಾನು ಹೇಳಿದೆ, ಇದೆಲ್ಲ ಕೂಡ ಒಬ್ಬರು ಇಬ್ಬರು ಮಾತಾಡೋ ಬಗ್ಗೆ ಇದರಲ್ಲಿ ಯಾರು ಕೂಡ ಚರ್ಚೆ ಮಾಡಬಾರ್ದು. ಆ ಚರ್ಚೆಗೆ ಯಾರು ಕೂಡ ಮಹತ್ವ ಆಗಬಾರ್ದು. ಕೆಲವೇ ದಿನಗಳಲ್ಲಿ ಅದನ್ನು ಅನಾವರಣೆಲ್ಲ ನಾವು ಮಾಡುವಾಗ ತಾವೆಲ್ಲರೂ ಕೂಡ ಬರಬೇಕು. ಅದರ ಬಗ್ಗೆ ನೀವು ಬರೆಯುವುದ ಚರ್ಚೆ ಮತ್ತೆಲ್ಲರೂ ಕೂಡ ಅವಕಾಶ ಇದೆ. ನಾವೆಲ್ಲ ಸಕಾರಾತ್ಮಕದ ಚಿಂತನೆ ಇಲ್ಲದೆ ನಕಾರಾತ್ಮಕದ ಚಿಂತನೆಯಲ್ಲಿ ಯಾರು ಕೂಡ ನಾವು ಇರಬಾರ್ದು. ಇದಕ್ಕೆ ಮತ್ತು ಎಲ್ಲ ಆ ಊರಿನಲ್ಲಿ ಪುತ್ತಾರು, ಮದನ್ ನಗರ, ಸುಭಾಷ್ ನಗರ ಊರಿನಲ್ಲಿ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಎಲ್ಲರೂ ಕೂಡ ಒಗ್ಗಟ್ಟಿಂದ ಹಿಂದೆ ಕೂಡ ಒಗ್ಗಟ್ಟಿಂದ ಇದ್ದಾರೆ, ಈಗಲೂ ಕೂಡ ಒಗ್ಗಟ್ಟಿಂದ ಇದ್ದಾರೆ, ಇನ್ನು ಮುಂದೆ ಕೂಡ ಒಗ್ಗಟ್ಟಿನಿಂದ ಇರ್ತಾರೆ. ಕೆಲವೊಬ್ಬರು ಒಂದಿಬ್ಬರು ಜನ ದಾರಿ ತಪ್ಪಿದವರು ಇದ್ದಾರೆ. ದಾರಿ ತಪ್ಪಿದವರು ಅವರು ಸರಿಪಡಿಸೋ ಜವಾಬ್ದಾರಿ ಅದು ಊರವರ ಜವಾಬ್ದಾರಿ, ಅದು ನಾವು ಮಾಡ್ತೇವೆ. ನಾವು